ಆಶ್ಚರ್ಯವಿದು, ನನ್ನಿಂದ ಕಳುಹಿಸಲ್ಪಟ್ಟಂತಹ ವೀರರ ಹತ್ಯೆ ಆಯ್ತಂತೆ. ಯಾರಿಂದ? ಯಾರೊಬ್ಬಳು ಅನಾಮಿಕ ಸ್ತ್ರೀಯಂತೆ. ಯಾರವಳು? ಯಾರೇ ಇರಲಿ, ಆಕೆಯನ್ನು ದಂಡಿಸಿ ಚಕ್ರವನ್ನು ಮರಳಿ ಪಡಿತಾನೆ. ಹೇಳುದ ನೋಡೋಣ. ನಿನ್ನ ಕಣ್ಣು ಹೊಡೆದು ಹೋಗ್ಲಿಕ್ಕೆ ಪಾಪಿ ಮಗನೇ. ಏನದು ಕಟ್ಟಿಗೆ? ಒಟ್ಟಿಗೆ ಬುಗ ಬೇದ ಕಟ್ಟ ಸೌದೆ ಕಾರ್ಕೊಂಬಿಡ. ಅದು ಉರುವೆಲತ್ತ ತಡಂಬೆ. ಏನದು? ಕಣಕ್ ಅಂದ್ರೆ ಚಿನ್ನ. ನೀನು ಅದನ್ನ ಹಾಗೆ ಹೇಳುದ? ಎನ್ನ ಭಾಷೆ ಕಣಕ್. ಅದು ಎಲ್ಲಿಂದ ಎಲ್ಲಿಗೆ? ಯಾಕೆ? ಕಾಡಿಡ್ದು ನಾಡ್ದು. ಯಾಕೆ ಮಾರ್ರೆ? ಯಾಕೆ? ಹೆಂಗ್ ಮಾರ್ದೆ ತಿನ್ನಬಹುದು. ಅದು ಯಾಕೆ ಉಪಯೋಗ? ಅವು ಸುಮ್ಮ ಐತ ಬೇಲೆ ಬುರ ಗೊತ್ತಾಂಡ ತೀರ್ಲಗೊಂಡು ఒక ఏతు దే గన్యవాల్ పరాపు కాజిపాల్ పరాపు బెచ్చ నిర్మల్ పరాపు దికేల్ దియారాపు బుక ఇరెన్ బొత్తారాపు. ನಮ್ಮಂತವರನ್ನು ಸುಡುವ ಅಂತದ್ರಲ್ಲ, ಅದು ನಿಮ್ಮವರನ್ನು ಸುಡುವುದು ಹಾಗೆ. ನಾನಂದ್ರೆ ಏನು? ನಮ್ಮನ್ನೆಲ್ಲ ಸುಡುವುದಲ್ಲ, ಅತ್ತ ದಹನ ಮಾಡುದು, ಅಗ್ನಿಗೆ ಅರ್ಪಣೆ ಮಾಡುದು. ಯಾವ ಅಗ್ನಿ? ಅದಕ್ಕೆ ಉಪಯೋಗಿಸುವಂಥದ್ದು ಗಂಧ, ಶ್ರೀಗಂಧ, ಚಂದನ, ತುಪ್ಪ, ಉಪ್ಪ, ಕರ್ಪೂರ, ಕರ್ಪೂರ ಇದೆಲ್ಲ ನಮ್ಮನ್ನು ದಹನ ಮಾಡುವಂಥದ್ದು. ನಿಮ್ಮನ್ನೆಲ್ಲ ಸುಡುದು ಅದ್ರಲ್ಲಿ. ನಿಗ್ಲೆನ್ ಮಾತ ನೆಟ್ಟು ನಿಗ್ಲೆನ್ ಮಾತ ಗಂಧ ದಹನ ಹೋದಾನೆ ನಿಗ್ಲ ಆತಲ ವಾಸನೆ. ನಮ್ಮ ಸ್ಥಾನಮಾನ, ನಮ್ಮ ಎತ್ತರ, ಅದಕ್ಕೆ ಅನುಗುಣವಾಗಿ ಹಾಗೆ. ಅದು ಯಾವ ಕಾಡಿನಿಂದ? ಅದೇಂಕಲ್ಲ ಇಂಚು ಈ ಮಲೆಟ್ಟು ಈ ಮಲೆಗೆ ಪೋಯ್ ಅವಳು ಪೂರ ಬರೆದು ಬಾಯ್ದು. ಏನೆಂದು? ಅವು ಅಭಯರ್ನ ಅರಣ್ಯ ಅಂತ. ಯಾವ ಅಭಯರು? ಅಭಯರ್ನ ಅರಣ್ಯಗೆ ಈಮೇತ ಮಲೆ. ಯಾವ ಅಭಯರು? ಗೊತ್ತು ಬರೆದು ಬಾಡ್ತೀರ ಅವಳು ಪಾಲಕ್ಕಾಡು ಅಂಚು ಬಾರೋಡು ಪೂಜೆ. ಅಭಯರು ಅದನ್ನೆಲ್ಲ ಮಾಡಿರ್ಲಿಕ್ಕಿಲ್ಲ, ಬರೀತೀರಿ. ಬೇರೆ ಏನಾದ್ರೂ ಮಾಡಿಟ್ಟಿರ್ಬೋದು. ಅದು ಅಭಯರ ಅರಣ್ಯ ಅಲ್ಲಪ್ಪ, ಅಭಯಾರಣ್ಯ. ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸ್ವತಂತ್ರವಾಗಿ ವಿಹಾರ ಮಾಡುವಂತಹ ಸ್ಥಳ. ಹಾಗಾಗಿ ಅದನ್ನು ಅಭಯಾರಣ್ಯ. ನಿನ್ನ ದೊಡ್ಡಪ್ಪ ಅಭಯರ ಅರಣ್ಯ ಅಲ್ಲ. ಅಂಚಿಡ್ದು ಕಾಣಕ್ತಿದ್ದಿಂದ ಬುಕ್ಕ ಈ ಮೇಕ್ ಪೋಯ ಈ ಮೇಟ್ ಅದೋತ ಕಾಡುಂಟು ಅವಳ ಬರೆದು ಮಾಡಿ ರಕ್ಷಿತನಾರಣ್ಯ ಅಂತ. ಯಾವ ರಕ್ಷಿತ? ಗೊತ್ತು ಜಿ, ರಕ್ಷಿತನಾರಣ್ಯ ಕೊಯ್ಬೇಡಿ. ರಕ್ಷಿತನಾರಣ್ಯ ಇಲ್ಲಿ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟು ಹುಡುಕಿದ್ರೆ ರಾಧಿಕನಾರಣ್ಯ ಸಿಗಬಹುದು. ಅದು ರಕ್ಷಿತ ಅಂತೆ. ರಕ್ಷಿತನಾರಣ್ಯ ಅಲ್ಲ, ರಕ್ಷಿತಾರಣ್ಯ, ಸುರಕ್ಷಿತವಾದಂತಹ ವ್ಯವಸ್ಥೆ ಉಳ್ಳಂಥದ್ದು. ಅದು ನಾನೇ ಬರೆದು ಹಾಕಿದ್ದು, ಗೊತ್ತಾಯ್ತಾ? ನಿನಗೆ ಸಂಸ್ಕಾರ ಇಲ್ವಾ? ನಿನಗೆ ಸಂಸ್ಕಾರ ಇಲ್ಲ, ಅದೆಲ್ಲ ಗೊತ್ತಿಲ್ಲ, ನಿನಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಸಂಸಾರ ಉಂಟು, ಸಂಸಾರ ಉಂಟು. ಸಂಸಾರ ಎಲ್ಲ ಹೇಳಿದ್ದು ಸಂಸ್ಕಾರ. ಸಂಸ್ಕಾರ ಅಂದ್ರೆ ಏನು? ಆಚಾರ, ವಿಚಾರ, ನಡೆ, ನುಡಿ. ನಮ್ಮಂತ ಗಣ್ಯ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವ ಕೊಡುದು, ಇದೆಲ್ಲ ರಕ್ತಗತವಾಗಿ ಬರುವಂತಹ ಸಂಸ್ಕಾರಗಳು. ಅದೆಲ್ಲ ನಿನಗೆ ಗೊತ್ತಿಲ್ಲ. ಮತ್ತೊಂದು ಮಾತು ಹೇಳಿದೆ, ಸಂಸಾರ ಅಂತ ಅಂದ್ರೆ ನಿನಗೆ ಮದುವೆ ಅದ್ಮಾತಂದ್ರೆ ಕೊಂಚ ತುಂಡು ಗುಡಿಯದಿಂದ ಬೇಸರ ಪಟ್ಟುಕೊಳ್ಬೇಡ. ನಿನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕಾಗಿ ನಾನು ಎಡವಿದ್ದೇನೆ. ನಿನ್ನಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ವಿರಳರಲ್ಲಿ ವಿರಳ. ನಿಮ್ಮಂಥವರು ಇರುವುದರಿಂದಲೇ ಅನೇಕ ಮಂದಿಯ ಜೀವನದಲ್ಲಿ ಬದಲಾವಣೆ ಬರುವುದಕ್ಕೆ ಸಾಧ್ಯತೆ ಇದೆ.
ಏನು ವಿದ್ಯೆ ಸಂಸ್ಕಾರ ಇಲ್ಲದಿದ್ರು ಎಂತಹ ಉದಾತ್ತ ಗುಣವಿದೆ ನೋಡು. ಅದನ್ನು ಗುರುತಿಸದ ಕಣ್ಣು ಕಣ್ಣೇ ಅಲ್ಲ. ನಿನ್ನನ್ನು ನಾನು ಗುರುತಿಸಿದ್ದೇನೆ. ಹೇಗೆ? ನೀನು ಒಬ್ಬಾಕೆ ಅಂಗವಿಕಲೆಯನ್ನು ಮದುವೆಯಾಗಿ ಆಕೆಗೆ ಬಾಳ್ವೆ ಕೊಟ್ಟೆಲ್ಲ, ಸಂತೋಷವಾಯ್ತಪ್ಪ. ಎಂಚಿನ ಸಂತೋಷ. ಬುಡೆಜುಂಡು ತುಂಡು ಬಂಡ ಕೈಕರಿದ್ದಿಂದತ್ತು ಅವತ್ತು ಬುಡೆಜಿ ಉಂಡು ಮಲ್ಲಕಲ್ಲಾಗ ಮೂಜಿ ಪುರದು ಸಮೋಟೆ ತಿಂದದು ತೋರ ಅದು ಬರ್ತಿಪ್ಪುಡು ಎನ್ನವು ಸಪೂರ ಕಟ್ಟಿದ ಲೆಕ್ಕ ತುಂಡು ಬುಡೆಜಿ ಒನ್ನೆ ಅಂಗಾಂಗ ಸರಿ ಉಂಟು, ಸರಿ ಉಂಟು ಮಾತ ಉಂಟು. ನಮ್ಮವರ ಹೆಂಗಸರು ಹೇಗೆ ಇದು ಮಾತ ಮೂಜಿ ಪುರತು ತಿಂತಿನತೆ ಗಮ್ಮತ್ತು ಬರ್ತೀವಿ ನನಗೆ ರೊಟ್ಟೆ ಪುರ ಇತ್ತು ತೋರಪ್ಪು ಎನ್ನವು ಅಂಚೆ ದಾಲೆ ಕೊರ್ಂದುದ ಲೆಕ್ಕ ಆತನು ಕೈಗಾರ ಬುಡೆಜಿ. ನಮ್ಮವರ ಹೆಂಗಸರು ದಪ್ಪ ಇದ್ದಾರೆ. ಅದು ಏನು ದಪ್ಪ ಅಂತ ಗೊತ್ತಾ? ಆ ದಪ್ಪಗಿದ್ದವರ ಅವಸ್ಥೆ ನೀನು ನೋಡಿದ್ದೀಯಾ? ಅವರ ಅವಸ್ಥೆ ನೋಡ್ಬೇಕು. ಒಂದು ದಿನ ಅವರ ಮನೆಯಲ್ಲಿದ್ದು ನೋಡಿದ್ರೆ ಅರ್ಥ ಆದಿತ್ತು. ಕೂತ್ರೆ ಎದ್ದು ನಿಲ್ಲುವುದಕ್ಕಾಗುದಿಲ್ಲ, ಎದ್ದು ನಿಂತರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಚಾಪೆಯಿಂದ ಏಳುವಾಗ ಹೆಬ್ಬಾವು ಹೊರಲಾಡ್ದಾಗೆ ಹೊರಲಾಡ್ತಾರೆ, ಹೇಳಲಿಕ್ಕಾಗುದಿಲ್ಲ. ಮತ್ತೆ ಗಂಡ ಒಂದು ಕೈ ಹಿಡಿಬೇಕು, ಮಗ ಬಂದು ಒಂದು ಕೈಯಲ್ಲಿ ಹಿಡಿದು ಬಿಸಿ ಕೂತ್ಕೊಳಿಸು. ನಿಮ್ಮಂತವ್ರದ್ದು ಅದಕ್ಕೆ ಸಮಸ್ಯೆ ಇಲ್ಲ ನೋಡು. ತೆಳ್ಳಗಿದ್ದಾಳೆ ಅಂತ ಹೇಳಿದ್ಯಲ್ಲ, ಅದೇ ಒಳ್ಳೇದು. ಯಾಕೆ? ಗಾಳಿಗೆ ಹಾರುವುದಿಲ್ಲ, ಬಿಸಿಲಿಗೆ ಒಣಗುವುದಿಲ್ಲ, ನೀರಿಗೆ ಒಣಗುವುದಿಲ್ಲ. ನುಂಗುನಾತ ನುಂಗುದಾತ ಜೋರು ಗಾಳಿ ಬಂದಾಗ ಒಂಚೂರು ಬೀಸ ಹೋಗಲ್ಲ. ಅದೇ ನೀನು ಆ ಒಂದು ಕಾರಣದಿಂದಾಗಿ ನೀನು ಪುಣ್ಯವಂತ ಅಂತ ನಾನು ಹೇಳ್ತೇನೆ. ಇರಲೇ ಹೇಳ್ತಿದ್ದಾಳೆ. ಮಕ್ಕಳು ಗಂಡು ಒಂದು ಪೊಣ್ಣು. ಶಬಾಸ್. ಆರ್ತಿಗೊಂದು ಕೀರ್ತಿಗೊಂದಾಯ್ತು. ಅವರು ಏನ್ ಮಾಡ್ತಿದ್ದಾರಪ್ಪ? ಅವರು ಕಲ್ತಂದಿಲ್ಲ. ಶಬಾಸ್. ಇದು ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂಥ ವಿಚಾರ. ನಿನಗೆ ವಿದ್ಯೆ ಇಲ್ಲ ನೋಡು, ನೀನು ಅನಾಗರಿಕ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ನಿನ್ನ ಮಕ್ಕಳಿಗೆ ಕೊಡುವುದರ ಮುಖಾಂತರ ವಿದ್ಯಾವಂತರನ್ನಾಗಿಸಿ ಅವರನ್ನು ಸಮಾಜದ ಆಸ್ತಿಯಿಂದ ಮಾಡೋದಕ್ಕೆ ನೀನು ತೊಡಗಿದ್ಯಲ್ಲ, ಅಭಿನಂದನಾರ್ಹ. ನೀನು ಸಂತೋಷವಾಯ್ತು, ಸಂತೋಷವಾಯ್ತು. ಅಂದ ಹಾಗೆ ನಿನ್ನ ಮಕ್ಕಳು ಏನನ್ನು ಕಲಿತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೆ. ನನಗೆ ಹೇಳಲಿಕ್ಕೆ ಕಷ್ಟ ಆದಿತ್ತು. ನಾನು ಹೇಳ್ತಾ ಹೋದಾಗೆ ಅದು ಅಂತ ಹೇಳಿದ್ರೆ ಆಯ್ತು. ನೀನು ನಿನ್ನ ಮಗ ಮಕ್ಕಳು ನಿನ್ನ ಮಗ ದೊಡ್ಡ ವಿದ್ವಾಂಸನು, ಕಲಾ ಕೋವಿದನು, ಮಹಾನ್ ವಿಜ್ಞಾನಿಯು, ಮಹಾನ್ ಕೃಷಿ ಪಂಡಿತನು ಅಲ್ಲ, ಅವ ದೊಡ್ಡ ಒಬ್ಬ ಮಹಾನ್ ಮೇಧಾವಿಯೋ. ಏನನ್ನು ಕಲಿತಿದ್ದಾರೆ? ನಡಪರ ಕಲ್ತಂದು ಮೇಧಾವಿಯೋ ಕೋವಿದನು ಏರೆಗಿ ಏನ ಗರ್ನಾಲ್ ದಪ್ಪಣೆ ಹತ್ತ ಕಲ್ತೊಂದು ಇಂಚ ಕೈಟ್ ಬತ್ತು ನಡ್ತೊಂದು ಎಷ್ಟಾದ್ರೂ ಅಷ್ಟೇ. ಬಿಡು. ನನ್ನ ಮಗನ ಹೆಸರೇನು? ನನ್ನ ಮಗೆ ಈರೆ ಈರೆ ಈರೆ. ಇನ್ನೊಮ್ಮೆ ಹೇಳು. ಈರೆ ಮಗೆ. ಮತ್ತೊಮ್ಮೆ ಹೇಳು. ಈರೆ. ಸಲುಗೆ ಕೊಟ್ರೆ ತಲೆಗೆ ಕೈ ಹಾಕಿ ಮಾತಾಡಬಾರ್ದು. ನಿನ್ನ ಮಗ ನಾನು, ನಿನ್ನ ಮಗ ನಾನು. ಎನ್ನ ಮಗನ ಪುದರು ವೀರಪ್ಪೇಂದ್ರ ಏನಾನು ವೀರಪ್ಪೇಂದ್ರ ಎತ್ತನ ಎಂಕಾಯ ಅಪ್ಪೆ ಅಪ್ಪಜೇನ ಅಮ್ಮೆರುಂದ ಈಗ ಐಕೆ ಆಮೆ ಇಂಚ ಕೊಂಡಾಟೋಡು ಈರೆ 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 ಅಂದ್ಲೆಪ್ಪು. ಆ ಮಗನಿಗೆ ವೀರಪ್ಪ ಅಂತ ಹೆಸರಿಡುವಾಗ ನಿನ್ನ ತಲೆಯಲ್ಲಿ ಕಂಕುಳ ಅಡಿಯಲ್ಲಿತ್ತ? ಬೀದಾತನ ಬುಕ್ಕಾಯಿ ಓತೊಂಜಿ ಗೊತ್ತಾಯ್ತೇನೆ. ಇರಲಿ ಬೇಡ. ಇಬ್ಬರು ಮಕ್ಕಳು, ಇನ್ನೊಂದು ಹೆಣ್ಣು. ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಅಂಕ ನೋಲು ತುಯಿಲೆಕ್ಕ ಇಚ್ಛೆ ತೂತೆ ಪ್ರಭು 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 ಈರಾ ಎಂಕೀರು ಸುರೋನೆ ಗೊತ್ತಾಯ್ತು. ನಾನು ಸುಮಾರು ಗಾಡಿ ಸಂತೆದಲ್ಪ ಬಾತು ಈರ್ನ ಹಿಡಿದೆ ಚಾರ್ ಮೂರಿದೆ ತೊಂಬ ಅಂತೀನಿ. ಈರು ಇತ್ತೆ ಮೂಲ್ ದಿಕ್ಕ ನಾನು ಇಂಚ ರೂಪ ತುಂಡ ಎಂಕ ಗುರ್ತೇಕಣ ಈರು ಪ್ರಭು ಕುಲತ್ತ ಮುಳ್ಬದ. ಈಗ ನಾನು ಚರ್ಮುರಿ ಮಾರುವ ಪ್ರಭು ತೊಂದೆ ಒಂದು 2 ಸರ್ ಪ್ರಭು ಅಂದ್ರೆ ಅರ್ಥ ಆಗ್ಲಿಲ್ಲ ನಾವು. ರಾಜ. ಹಾ 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 ಗೊತ್ತಾಗ ರಾಜಿ. ಹಾ ಒಂದು ತಕ್ಕುವ ಅಂಚೆ ಇಂಚು ಉಲಾಯಿ ಮಂತ ಉಲಾಯ್ಪುದೆ ಉಲಾಯ್ಪಿದೆ ರಾಜೇ ರಾಣಿ ರಾಜೇ ರಾಣಿ ರಾಜೇ ಗುಲಾಮಿ. ಆ ರಾಜನ
ನೀನು ಆಡುವ ಮರದ ಬುಡದಲ್ಲಿ ಆಡುವ ಆ ರಾಜನ ನಾನು ರಾಜೇ ಬಂದ ಒಡೆಯ ನೇತಾರ ನನ್ನ ನಾಮಾಂಕಿತ ಹಾ ಹಾ ದಾರಿಗಾಸುರ ಅಂತ. ನಾನು ಹೊರಟು ನಿಂತದ್ದು ಯುದ್ಧಕ್ಕಾಗಿ. ಉದ್ದೋಗು ಅಲ್ಲ, ಅಡ್ಡಕ್ಕೆ ಯೋಧವು ಎದುರು ಸಿಕ್ಕಿದವರ ತಲೆಯನ್ನು ಕತ್ತರಿಸುವುದು. ಕಡುಪುಣ್ಯ ಕತ್ತರಿಸುವುದು. ಒಂದು ಲಡಾಯಿಗೆ ಹೋದ ಈರ್ ಕಡುಪುಣ್ಣ ಆಕಲಿ ಕಡುಪುಣ್ಣ ಆಕಲಿ ಕಡುಪು ಬೇರೆ ಅವಕಾಶ ಕೊಡುವುದಿಲ್ಲ, ನಾನೇ ಕಡು ಈರೇ ಕಡುಪು. ಹಾ ಹಾ ಅಂಚ ಒಂದು ಪೋದು ಪಿರಾರ್ ಬರೀ ನಿಮ್ಮಂಥವರನ್ನು ಮಾತಾಡಿಸದಿದ್ರೆ ಅದೊಂದು ಆರೋಪ. ಅವರು ಬಡವರನ್ನೆಲ್ಲ ಮಾತಾಡಿಸುವುದಿಲ್ಲ. ಮಾತಾಡಿಸಿದ್ರೆ ಒಂದಾದ್ರೂ ಒಳ್ಳೇದು ಬೇಕಾದ ಮಾತು ಉಂಟಾ? ಯುದ್ಧಕ್ಕೆ ಹೋಗಿ ಬರ್ಲಿಕ್ಕೆ ಹೋಗುದು ಹಾಗೆಲ್ಲ ಕೇಳಬಾರ್ದು. ಯುದ್ಧ ಮಾಡಿ ಬರ್ತೇನೆ. ನೀನು ಬಡಪಾಯಿ, ನಿರಕ್ಷರ ಕುಕ್ಷಿ, ನಿನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲ. ನಾನು ಸಿಟ್ಟಾಗುದಿಲ್ಲ. ನೀನು ಬಡವ ಅಂತ ಗೊತ್ತಾಯ್ತು. ಬಡವನಾದ ನಿನ್ನನ್ನು ಬಡತನದಿಂದ ಮೇಲಕ್ಕೆತ್ತುವಂತ ಒಂದು ವ್ಯವಸ್ಥೆ ನನ್ನಲ್ಲಿದೆ. ನೀನೊಂದು ಬಾರಿ ನನ್ನ ಅರಮನೆಗೆ ಬಾ. ಇವತ್ತು ಬೇಡ, ಇವತ್ತು ನಾನಿಲ್ಲ. ಯಾವಾಗ ಬರ್ತಿ? ಯಾನಪ್ಪಗ ಇದಂತ ಲಡಾಯಿ ಹೋಗ್ಬಾರೆ ಯಾನೊಂಜಿ ಮೂಜೆಟ್ಟು ಬರುಡ ಮೂಜೆಟ್ಟು ಅದ್ಯಾಕೆ ಮೂಜೆಟ್ಟಂಡ ಕುಟುಂಬದಾಗ ಮಾತ ಒಟ್ಟಿಗೆ ಸೇರಿ ಬೇರೆ ಆತಿ ಮೂಜೆಟ್ಟ ಬಂಗವ ಅದು ತಪ್ಪಿದ್ದಾರೆ. ಏಳೆಟ್ಟವ ಏಳೆಟ್ಟು ಅದು ತಪ್ಪಿದ್ದಾರೆ. 11 ಅದು ತಪ್ಪಿದ್ದಾರೆ. 15 ನಿಗಾಂಟು ಬರ್ಪೆ. ಯಾವಾಗ? 15 ಬೈಯಾಗ ಬರ್ಪೆ. ಈಗ ಮಧ್ಯಾಹ್ನ ಬರ್ರೆ ಪುರ್ಸೊತ್ತಿದ್ದಿ ನಾನು ಆಯ್ನ ಬೈಯ ಒಂಚೂರು ಚೂರು ರಾತ್ರಿ ರಾತ್ರಿ ಹೆಂಗೆ ಒಂಚೂರು ಚೂರು ಯಾವ್ದೆಲ್ಲ ತಿಂಜೆ ಬಿಡ್ತಿ ಒಂದು ತಕ್ಕ ಒಂಚೂರು ಮತ್ತೆ ತೀರ್ತಲ್ಲ ಪಿಡ್ಕು ಒಂಚೂರು ರಡ್ಡಿ ಇಲ್ಲಿಯ ತುಂಡು ಯಾವ ತುಂಡು ಒಂಜೇಲೆ ಕುಪ್ಪಾಡು ಮಾತ್ರ ಅವು ಇಲ್ಲಿ ನಾನು ಬೈಯಾಗ ಪುಂಡಿ ರೆಡ್ ಪುಂಡಿ ಯಾವ ಅಲ್ಬುಜಾರ ಎಂತಹ ದುರವಸ್ಥೆ ನೋಡು. ನೀನು ಹೇಳಿದಂತಹ ದಿನಗಳು 3, 11, 16 ಇದೆಲ್ಲ ಸತ್ತವರಿಗೆ ಮಾಡುವ ಅಪರಕ್ರಿಯೆಗಳ ದಿನಗಳು. ಇರಲಿ ಬಿಡು. 16ರಂದು ಮಧ್ಯಾಹ್ನ ನಿನಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಜನ ಬರ್ರೆ ಆಪುಜಿ ಕನಕವನವರುಂಡತಿ ರಾತ್ರಿ ಬಂದೇ ಬರ್ತಿ. ರಾತ್ರಿ ನಿಗಂಟು ಬರ್ತಿ ನಿನಗೆಂತದ್ದು ಪುಡ್ಕು ಪುಡ್ಕ ಅವು ಅವು ಹಿರೇಗೆ ಮಾತ ಅಂದಾಜ ಒಂದು ನೀರ್ನೆಲ್ಲ ಎಣ್ಕೆದಿಲಿ ಏನ್ ಹೆಸರು? ಗಂಗಾಸರ ಬಿಟ್ಟು ಬಿಟ್ಟು ನೀನೆಲ್ಲ ನಿನ್ನಂಥವರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ. ಇಂತಹ ಒಂದು ಅನಿಷ್ಟ ಪದ್ಧತಿ ಉಂಟಲ್ಲ, 16ರ ರಾತ್ರಿಯನ್ನು ಮಾಡುವಂತಹ ಒಂದು ಔತಣ ಉಂಟಲ್ಲ, ಇದ್ರಷ್ಟೊಂದು ಕೆಟ್ಟ ಸಂಪ್ರದಾಯ ನಮ್ಮ ನಾಡಿನಲ್ಲಿಲ್ಲ. ನಮ್ಮ ನಾಡಿಗೆ ಇದೊಂದು ಅಪಶಕುನ. ಸರಿ, ಯೋಚನೆ ಮಾಡು. ಸೂತಕದ ಮನೆ 16ರಂದು ನಡೆಯುವಂತಹ ಕಾರ್ಯಕ್ರಮ. ಊಟಕ್ಕಾಗಿ ಬರ್ತಾರೆ ಎಲ್ಲರೂ. ಅಲ್ಲಿ ಆ ಮನೆಯವರು ಮನೆಯೊಬ್ಬ ಸದಸ್ಯಳನ್ನು ಕಳ್ಕೊಂಡ ಆ ದುಃಖದಲ್ಲಿರ್ತಾರೆ. ಅಲ್ಲಿ ಹೋಗಿ ಕುಡಿದು ಕುಪ್ಪಳಿಸಿ ಮೋಜನ್ನು ಮಾಡುವುದಕ್ಕೆ ಹೋಗ್ತಾರಲ್ಲ, ಅದನ್ನೇ ಅಪೇಕ್ಷಿಸಿ ರಾತ್ರಿ ಹೊತ್ತು ಬಂದು ಸೇರ್ತಾರಲ್ಲ. ಈ ಪದ್ಧತಿ ಒಳ್ಳೇದಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಇದನ್ನು ನಾನು ನಿಲ್ಲಿಸ್ತೇನೆ. ನಾನೇ ನಿಲ್ಲಿಸುವುದು. ಹೇಗೆ 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 16ರ ರಾತ್ರಿ ಊಟ ಎಲ್ಲ ಸಿದ್ಧದಾಗಿರ್ತದಲ್ಲ, ಎಲ್ಲ ಕೈ ಮುಗಿದು ಊಟಕ್ಕೆ ಕುಳಿತಂತಹ ಸಂದರ್ಭ, ಸಿದ್ಧಗೊಂಡಂತ ಆಹಾರಕ್ಕೆ ಯಾರಿಗೂ ತಿಳಿಯದಂತೆ ಒಂದು ಮನೆಯಲ್ಲಿ ಒಂದಿಷ್ಟು ಇಲಿ ಭಾಷಣ ಹಾಕಿ ಬಿಡುವುದು. ಅದೇ ಉದ್ದೇಶ. ಒಂದು ಮನೆಯಲ್ಲಿ ಒಮ್ಮೆ ಮುಕ್ತಾಯ ಆದ್ರೆ ಮತ್ತೆ ಯಾರ ಮನೆಯಲ್ಲೂ ಇದೊಂದು ಔತಲಕೂಟ ಅಂತ ಆಗಬಾರ್ದು. ಈ ಪದ್ಧತಿ ನಿಲ್ಲಲೇಬೇಕು. ಇದು ಅನಿಷ್ಟ ಪರಂಪರೆ, ಅನಿಷ್ಟ ಪದ್ಧತಿ. ಇದೇ ಮುಂದುವರಿತಾ ಹೋದ್ರೆ ಇನ್ನೊಂದು ಬಾರಿ ಆ ಮನೆಯವ ಯಾವಾಗ ಸಾಯ್ತಾನಂತೆ ಕಾಯುವಂತಹ ದಿನಗಳು ಬರಬಹುದು. ಹಾಗಾಗಿ ಇದಕ್ಕೆ ಅವಕಾಶ ನಾನು ಕೊಡುವುದಿಲ್ಲ. ಮಾಡಬಾರ್ದು. ಪರಂಪರೆ ಪದ್ಧತಿ ಏನುಂಟು ಅದನ್ನು ಮೀರಿ ನಡೀಬಾರ್ದು. ಇದು ನನ್ನ ಉದ್ದೇಶ. ಇಲ್ಲಿ ನಿನ್ನಲ್ಲಿ ಈ ಮಾತನ್ನು ಸಾಂದರ್ಭಿಕವಾಗಿ ಹೇಳಿದೆ ಹೊರತು ಬೇರೆ ಉದ್ದೇಶ. ನಿನಗೆ ಎಷ್ಟು ಅದು ಹಿಡಿಸಿತೋ ಎಷ್ಟು ಬಿಟ್ಟಿತೋ ಅದು ಮುಖ್ಯ ಅಲ್ಲ. ಒಟ್ಟು ಸಮಾಜದಲ್ಲಿ ಒಂದು ಸುಧಾರಣೆ ಆಗ್ಬೇಕು ಎನ್ನುವ ನನ್ನ ಆಶಯ. ಈಗ ಅದನ್ನು ನನ್ನ ಮುಂಭಾಗದಲ್ಲಿ ನಿಂತಿದ್ಯಾ, ಇಲ್ಲಿ ಹೆಚ್ಚು ಹೊತ್ತು ನನ್ನನ್ನು ಮಾತಾಡಿಸ್ಬೇಡ. ಇಲ್ಲಿಂದ ತೊಲಗು. ನಾವೆಲ್ಲ ಅಂಥದ್ದನ್ನೆಲ್ಲ ಮುಟ್ಟುತ್ತೇವೇನೋ, ನಾವು ಸ್ಪರ್ಶ ಮಾಡುವುದಿಲ್ಲ. ನಿಖಿಲ ಕನಕ ಮುಟ್ಟು ಜಾರ ಎಲ್ಲ ನೀ ಕನಕ ನಿಖಲೇನು ಮುಟ್ಟುಂಡು ನೋಡು. ಆವಾಗ
ಇದು ಇರ್ಲಡ ಈಗತ್ತೆ ಹೌದು. ಇರ್ ಪೋಯಿನಾರು ಪಿರ ಬರಂದೇನೆ ಬೋಲೆ. ಕೆಲವರು ಹೇಳ್ಬೋದು ದಾರಿಕಾಸುರ ಮಹಾರಾಜರಿಗೆ ಅಪಶಕುನ ಸಿಕ್ಕಿತು. ವಾಡಿಕೆಯಲ್ಲಿ ಇದ್ದೇ ಹಾಗೆ ನಾವು ಶುಭ ಕಾರ್ಯಕ್ಕೆ ಹೊರಟು ನಿಂತಾಗ ಕಟ್ಟಿಗೆ ಮಾರುವವ ಎದುರು ಬಂದ್ರೆ, ಹೊಸ ಮಡಿಕೆ ಹೊತ್ತುಕೊಂಡು ಬಂದ್ರೆ, ಒಂಟಿ ಬ್ರಾಹ್ಮಣ ಎದುರು ಬಂದ್ರೆ, ಬುಸುಗುಟ್ಟುವ ಸರ್ಪ ಎದುರು ಸಿಕ್ಕಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಅದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ಅಪಶಕುನವನ್ನೂ ಶುಭ ಶಕುನವನ್ನಾಗಿಸುವ ಚಾಕಚಕ್ಯತೆ ನನ್ನಲ್ಲಿದೆ. ನನಗೆ ಇದು ಪ್ರಧಾನವಲ್ಲ. ಆ ಚಕ್ರ ಅವಳು ಹೋಗ್ತಾ ಇರ್ಬೋದು, ಎಲ್ಲೋ ಅಡಗಿ ಕೂತಿರ್ಬೋದು, ಎಲ್ಲ ಇರಲಿ, ಹುಡುಕುತ್ತಾ ಮುಂದುವರಿತೇವೆ ನೋಡು.